ಉತ್ತರ ಪ್ರದೇಶದ ಅತ್ರಾಸ್ನಲ್ಲಿ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಕೊಲೆಯನ್ನ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗಾಗಿ ಒತ್ತಾಯಿಸಿ ಡಿವೈಎಫ್ಐ ಉರ್ವ ಸ್ಟೋರ್ ಘಟಕ ಹಾಗೂ ದಲಿತ ಹಕ್ಕುಗಳ ಹೋರಾಟ ಸಮಿತಿ ಉರ್ವ ಸ್ಟೋರ್ ಘಟಕದ ವತಿಯಿಂದ ಉರ್ವ ಸ್ಟೋರ್ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಿದರು। ಈ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಚಾಲ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು। ಮುಖ್ಯಮಂತ್ರಿ ಆಗಿದ್ದ ಸಮಾಜಕ್ಕೆ ವ್ಯವಸ್ಥೆ ನಿರ್ಮಾಣ ಮಾಡ್ತಾರೆ ಜನಗಳಿಗೆ ಅಲ್ಪದ ಪೊನ್ನು ಜೋಕ್ಲಿಗೆ ಇದು ಸ್ವತಂತ್ರವಾದ ಅದನ್ನ ಹೂವೇ ರೀತಿಯ ಭಯಭೀತಿ ಚಂದ ತಿರುಗಾಡ ನಂಚಿನ ಸ್ಥಿತಿ ಇದು ಉತ್ತರ ಪ್ರದೇಶದ ನಿರ್ಮಾಣ ಆಗ್ತದೆ। ಪ್ರತಿ ಘಟನೆಗಳ ದಿನನಿತ್ಯ ಅವರು ವರದಿಯಾಗುವುದು ಅಲ್ಪದ ಈ ಪ್ರತಿಭಟನಾ ಸಭೆಯಲ್ಲಿ ಡಿವೈಎಫ್ಐ ಉರ್ವ ಸ್ಟೋರ್ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ಎಂಪಿ, ಮನೋಜ್, ಸುಕೇಶ್, ಸುಧಾಕರ್, ಹರೀಶ್, ಹರಣಾಕ್ಷಿ, ಕಾರ್ಮಿಕ ಮುಖಂಡರಾದ ಅಶೋಕ್ ಶ್ರಿಯಾನ್, ಸ್ಯಾಮ್ವೆಲ್ ಟೈಟಸ್, ದಿನೇಶ್ ವಾಮನ್, ದಲಿತ ಹಕ್ಕುಗಳ ಹೋರಾಟ ಸಮಿತಿಯ ಮುಖಂಡರಾದ ರಘುವೀರ್, ಕೃಷ್ಣ ತಣ್ಣೀರುಬಾವಿ ಮೊದಲಾದವರು ಭಾಗವಹಿಸಿದ್ರು। ಜಿಂದಾಬಾದ್।